ತುಳುಕೂಟ ಕತಾರ್ನ 15ನೇ ವಾರ್ಷಿಕೋತ್ಸವ ಪೆರ್ಮೆದ 15 ಸಮಾರಂಭ ಕತಾರ್ನ ವಕ್ರಾದಡಿ ಪಿಎಸ್ ಸಭಾಂಗಣದಲ್ಲಿ ಬಲು ವಿಜೃಂಭಣೆಯಿಂದ ಜರುಗಿತು. ತುಳುನಾಡಿನ ಹಿಮ್ಮೆಯ ಮೂವರು ಸಾಧಕರುಗಳಾದ ಡಾಕ್ಟರ್ ಬಿ.ಆರ್. ಶೆಟ್ಟಿ, ಯನಪೋಯ ಅಬ್ದುಲ್ಲಾ ಕುಂಜಿ ಹಾಗೂ ರೊನಾಲ್ಡ್ ಕೊಲಾಸೋ ಅವರನ್ನ ತುಳುನಾಡ ಬೊಲ್ಪು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ನಮ್ಮ ಮಾನವೀಯದ ಪರಂಪರೆಗಳ ಶಾಲೆ ಅಂಚನೆ ಏಲಕ್ಕಿದ ಮಾಲೆ ನಮ್ಮ ಉರುಳು ಏಲಕ್ಕಿದ ಮಾಲೆದ ಮಲ್ಲಿಗೆ ಮಾಲೆ ಮಲ್ಲಿಗೆ ಅಂಚನೆ ಸನ್ಮಾನ ಪತ್ರ ಹೊರದು ಗೌರವ ಮಾಡುವುದು ಗೆಲ್ಲುತ್ತದೆ. ಕೊಂಬು, ಚೆಂಡೆ, ಯಕ್ಷಗಾನ ವಾದ್ಯಗಳ ಮೂಲಕ ಅತಿಥಿಗಳನ್ನು ಬರಮಾಡಿಕೊಂಡು ತುಳುಕೂಟದ ಸದಸ್ಯರಿಂದ ಸ್ವಾಗತ ನೃತ್ಯದಿಂದ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥ ಆರ್.ಕೆ. ಸಿಂಗ್, ಐಸಿಬಿಎಫ್ ಅಧ್ಯಕ್ಷ ಅರವಿಂದ್ ಪಾಟೀಲ್, ಐಸಿಸಿ ಅಧ್ಯಕ್ಷ ಗಿರೀಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಪೂಜಾರಿ ಹಾಗೂ ಇನ್ನಿತರ ಪ್ರಮುಖರು ಮುಖ್ಯ ಅತಿಥಿಗಳಾಗಿದ್ದರು. ಬಹರೇನ್ ಕರ್ನಾಟಕ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ನಿರಿಲ್ ತುಳು ಚಿತ್ರದ ನಿರ್ಮಾಪಕ ಶೋಧನ್ ಪ್ರಸಾದ್ ಗೌರವ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ತುಳುಕೂಟದ ಅಧ್ಯಕ್ಷ ರವಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ಅದೇ ರೀತಿ ಸಂಘ ಸಂಸ್ಥೆಗಳ ಅಭಿವೃದ್ಧಿಗೆ ತಮ್ಮನ್ನು ತೊಡಗಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಕರೆ ನೀಡಿದರು. ತುಳು ಬರ್ಪುಣ ಬಣ್ಣದ ಆಯ್ಕೆ ಭಾಷೆ ಬರ್ಪುಜತ್ತು ಭಾಷೆ ಉಪ್ಪಂದಿನ ಇವಂಟು ದಯಕೊಂಡ ಆತ ಕೊರಲದ ಭಾಷೆ ಕರಾವಳಿ ಕೊಟ್ಟುದಿನಗಳು ಮಾತಿರಲ್ಲ ಅವರಿಗೆ ಪಾತೆರ್ನೇ ಭಾಷೆ ಇನಿ ಈ ಭಾಷೆಗೆ ಎಂಜಿನ ವೈಭವ ಬಂಡ ಮುಲ್ತೂಲೆ ತುಳುನಾಡದ ತ್ರಿಮೂರ್ತಿ ರೇಖೆ ಒಂಜಿ ಇಂಚಿನ ಸನ್ಮಾನ ಆತಂದು ಬಹುಶಃ ಆತನ ಜೀವನೊಡ್ಲ ಒಂಜಿ ಅತ್ಯಂತ ಒಂಜಿ ನೆನೆಗುಡು ದೀಪಿನಂಚಿನ ಒಂಜಿ ಆತನ ದಿನ ಆತಂದು. ನಿತೇಶ್ ದೊಡ್ಡನಗುಡೆ, ವಿ4 ನ್ಯೂಸ್ 24/7 ದೋಹಾ, ಕತಾರ್.